ತಲಪಾಡಿ ಸೋಷಿಯಲ್ ಅಚೀವ್ಮೆಂಟ್ ಫಾರಂದ ವತಿರ್ದು ಅಡನೆ ಮಲ್ತಿನ ಸ್ವಾತಂತ್ರ್ಯೋತ್ಸವಡ್ ತಲಪಾಡಿ ಆಬ್ರಾರ್ ಮಸೀದ್ದ ಅಧ್ಯಕ್ಷರು ಅಬ್ಬಾಸ್ ಜಿ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯರು. ತುಂಬಾ ಸಂತೋಷದ ವಿಷಯ. ದೇಶಕ್ಕಾಗಿ ಹೋರಾಡಿದ ಮನಿದ ಉತ್ತಮರಾದ ಹೆಸರನ್ನು ಹೇಳಬೇಕಾದರೆ ಇಡೀ ಒಂದು ದಿವಸವೇ ಬೇಕು. ಇದರ ಬಗ್ಗೆ ಎಲ್ಲರಿಗೂ ತಿಳಿದಿರುವುದರಿಂದ ನಾನು ಹೆಚ್ಚು ಮಾತಾಡುವುದಿಲ್ಲ. ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳಿವೆ. ಆದರೆ ಜಾತಿ ಹೆಸರಿನಲ್ಲಿ ಕಚ್ಚಾಡದೆ ಅವರವರ ಜಾತಿಯನ್ನು ವೀಕ್ಷಿಸಿಕೊಂಡು ನೆಮ್ಮದಿಯಿಂದ ಒಂದು ಬದುಕೋಣ. 74ನೇ ಸ್ವಾತಂತ್ರ್ಯೋತ್ಸವದ ನಮ್ಮ ದೇಶದಲ್ಲಿ ಆರ್ಥಿಕತೆ ಸುಧಾರಣೆ ಆಗಲಿ ಮತ್ತು ಕೊರೋನಾದಂತಹ ಮಹಾಮಾರಿ ಈ ಲೋಕದಿಂದ ಮಾಯವಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಸಂಘಟನೆ ಯಾವ ಉದ್ದೇಶಕ್ಕಾಗಿ ರೂಪುಗೊಂಡಿದೆ ಅದರಂತೆ ದೇವರು ಕಾಪಾಡಲಿ ಎಂದು ಹೇಳುತ್ತಾ ಅವಕಾಶಕ್ಕೆ ಧನ್ಯವಾದಗಳು. ನನ್ನ ಮಾತನ್ನು ತಲಪಾಡಿ ಸೋಷಿಯಲ್ ಅಚೀವ್ಮೆಂಟ್ ಫಾರಂದ ಅಧ್ಯಕ್ಷರು ಮೊಹಮ್ಮದ್ ಟಿಎಚ್ ಸ್ವಾತಂತ್ರ್ಯೋತ್ಸವದ ಸಂದೇಶ ಕುರಿಯರು. ಮೊದಲನೆಯದಾಗಿ ಇಲ್ಲಿ ಸೇರಿರುವ ಎಲ್ಲರಿಗೂ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮಗೆ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು. ಅದಕ್ಕಿಂತ ಮೊದಲು ಬ್ರಿಟಿಷರು ಅಲ್ಲದೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ನಮ್ಮ ದೇಶವನ್ನು ಆಳಿದ್ದಾರೆ. ನಮ್ಮ ದೇಶ ಸಂಪದ್ಭರಿತ ದೇಶ. ಹಲವಾರು ಯುರೋಪಿನ ರಾಷ್ಟ್ರಗಳು ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ ಮಾಡಲು ಬಂದರು. ನಮ್ಮ ದೇಶದ ರಾಜರು ಅವರಿಗೆ ಅನುಮತಿಯನ್ನು ನೀಡಿದರು. ಆದರೆ ಅವರು ಸುಮ್ಮನೆ ವ್ಯಾಪಾರ ಮಾಡಿಕೊಂಡು ಇರಲಿಲ್ಲ. ನಮ್ಮ ದೇಶದ ಆಂತರಿಕ ವಿಷಯದಲ್ಲಿ ಭಾಗವಹಿಸಲು ಶುರು ಮಾಡಿದರು. ನಮ್ಮಲ್ಲಿ ದೇಶಕ್ಕೆ ಕೊಟ್ಟುವಂತೆ ಮಾಡಿ ನಮ್ಮ ಸಾಮ್ರಾಜ್ಯವನ್ನು ಕಟ್ಟಿದರು. ಭಾರತದಲ್ಲಿ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರೆಗಟ್ಟುವವರು ಟಿಪ್ಪು ಸುಲ್ತಾನರಾಗಿದ್ದರು. ಮರಾಠಿ ಮತ್ತು ನಿಜಾಮರ ಬೆಂಬಲವನ್ನು ಅವರು ಬಯಸಿದ್ದರು. ಆದರೆ ಅದಕ್ಕಾಗಿ ನಡೆಸಿದ ಪ್ರಯತ್ನಗಳಲ್ಲೂ ವಿಫಲವಾದವು. 1799 ಮೇ 4ರಂದು ಟಿಪ್ಪು ಸ್ವರಾಜ್ಯಕ್ಕಾಗಿ ಹೋರಾಡಿ ರಣಾಂಗಣದಲ್ಲಿ ಹುತಾತ್ಮರಾಗುತ್ತಾರೆ. ಅದರೊಂದಿಗೆ ಬ್ರಿಟಿಷರ ಸಾಮ್ರಾಜ್ಯಶಾಹಿಯ ಕನಸುಗಳು ನನಸಾಗತೊಡಗಿದವು. ಶಾಹುರುಖಾಯಿ ದಾನವಿ, ಸೈಯದ್ ಅಹಮದ್ ಶಹೀದ್, ಹಾಜಿ ಶರೀಅತುಲ್ಲಾ ಮೊದಲಾದವರು 1857ರ 1ನೇ ಸ್ವಾತಂತ್ರ್ಯ ಹೋರಾಟ ಅಲಿ ಸಹೋದರರು, ಖಿಲಾಫತ್ ಚಳವಳಿ, ಮಹಮ್ಮದ್ ಹಸನ್ ನಾಯಕತ್ವದಲ್ಲಿ ನಡೆದ ಪಟ್ಟುತ್ವಾಲ್, ಅಬ್ದುಲ್ ಗಫಾರ್ ಖಾನ್ ರೂಪಿಸಿದ ರೆಡ್ ಶರ್ಟ್, ಇನಾಯತುಲ್ಲಾ ಖಾನ್ ರೂಪಿಸಿದ ಕಾಕ್ಸರ್ ಹೋರಾಟ ಮೊದಲಾದ ಬ್ರಿಟಿಷ್ ವಿರೋಧಿ ಆಂದೋಲನಗಳು ಭಾರತದ ಸ್ವಾತಂತ್ರ್ಯ ಕನಸನ್ನು ನನಸಾಗಲು ಮುಖ್ಯ ಪಾತ್ರ ವಹಿಸಿದವು. ಅಶ್ಫಾಕುಲ್ಲಾ ಖಾನ್ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದರು. 24 ಅಕ್ಟೋಬರ್ 1900 ಯುಪಿಯಲ್ಲಿ ಹುಟ್ಟಿದರು. ಮಹಾತ್ಮ ಗಾಂಧಿಯವರಿಂದ ಪ್ರೇರಣೆಗೊಂಡು ಸತ್ಯಾಗ್ರಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ಫಾಕುಲ್ಲಾ ಖಾನ್ ಅಣ್ಣ ತಮ್ಮಂದಿರಂತೆ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಸಾವಿರಾರು ಯುವಕರನ್ನು ಒಟ್ಟುಗೂಡಿಸಿ ಹೋರಾಟದಲ್ಲಿ ಪಾಲ್ಗೊಂಡರು. ಬ್ರಿಟಿಷರ ಹತ್ಯೆಯನ್ನು ಮಾಡಿದರು. ಇದರಿಂದಾಗಿ ಇವರನ್ನು ನಿಯಂತ್ರಣಕ್ಕೆ ಏರಿಸಲಾಯಿತು. ಬ್ರಿಟಿಷರು ನಮ್ಮಲ್ಲಿಯೇ ದ್ವೇಷ ಹುಟ್ಟುವಂತೆ ಮಾಡಿದರು. ನಮ್ಮ ಆಂತರಿಕ ವಿಷಯದಲ್ಲಿ ಭಾಗವಹಿಸಲು ಶುರು ಮಾಡಿದರು. ಹೀಗೆ ಅವರ ಸಾಮ್ರಾಜ್ಯವನ್ನು ಕಟ್ಟಲು ಶುರು ಮಾಡಿದರು. ದೇಶಕ್ಕಾಗಿ ಹೋರಾಡಿದ ಅನೇಕ ಮಹನೀಯರಲ್ಲಿ ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ದಾದಾಬಾಯಿ ನೆಹರೂಜಿ ಮೊದಲಾದವರು ಮುಂಚೂಣಿಯಲ್ಲಿದ್ದರು. 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಕ್ರಾಂತಿ ಮೊಳಗಿತ್ತು. ಗಾಂಧೀಜಿಯವರು ಮಾಡಿ ಇಲ್ಲವೇ ಮಡಿ ಎಂಬ ಕರೆಗಟ್ಟರು. ಹೀಗೆ ಸ್ವಾತಂತ್ರ್ಯ ಜ್ವಾಲೆ ಇಡೀ ದೇಶದ ತುಂಬ ಹರಿತು. ಕೊನೆಗೆ 1947 ಆಗಸ್ಟ್ 15ರಂದು ನಮ್ಮ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡಿತು. ಇಷ್ಟೆಲ್ಲ ಹೋರಾಟದಲ್ಲಿ ತಮ್ಮ ಪ್ರಾಣ ಪಣಕ್ಕಿಟ್ಟು ತಮ್ಮ ರಕ್ತವನ್ನು ಚೆಲ್ಲಿ ನಮಗೆ ನೀಡಿದ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಂಡು ಬೆಳೆಸಬೇಕಾಗಿ ವಿನಂತಿ. ಇಸ್ಮಾಯಿಲ್ ಟಿ, ಮೂಸಾ ಸಂತೋಷ್, ಇಬ್ರಾಹಿಂ, ರಿನಾಸ್, ಪೊಲೀಸ್ ಅಧಿಕಾರಿಗಳು ಗೋಪಾಲ್, ನವೀನ್ ಇಂಚಿತ ಪ್ರಮುಖರು ಮಲ್ಲಬಿನಿರಾದು ಪಾಲ್ಪಡೆದಿದ್ದರು. ನಾನು ಆಗಿನ ಡ್ರೆಸ್ಸನ್ನು ನೋಡುವುದಿಲ್ಲ, ನಮ್ಮ ಒಳಗಿನ ಮನಸ್ಸನ್ನು ದೇವರು ನಮಗೆ ಆ ಶುದ್ಧವನ್ನು ನಾವು ಕಾಪಾಡುವಂತ ನಮ್ಮ ದೇಶದ ಜನರು ಈ ಸಮಾಜದಲ್ಲಿ ಎಲ್ಲ ವಿಷಯದಲ್ಲಿ ಪಾಲ್ಗೊಂಡು ಮನಸ್ಸು ಸಂತೋಷವಾಗಿ ಇನ್ನು ಮುಂದೆಗೆ ನಾವು ಎಷ್ಟೇ ನಮ್ಮ ಜೀವನವನ್ನು ನಾವು ಒದಗಿಸಬೇಕಾಗಿ ನಾವೆಲ್ಲರೂ ಆಲೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗ್ತದೆ. ಇಷ್ಟು ಮಾತಾಡಿ ಸವಲತ್ತುಗಳನ್ನು ಈ ನಮ್ಮ ಜನರನ್ನು ಎಲ್ಲ ವಿಷಯದಲ್ಲಿ ಅವರು ಕಷ್ಟಪಡುವಂತಹ ನಮ್ಮ ಜನರಿಗೆ ಎಲ್ಲ ಸವಲತ್ತನ್ನು ಕಷ್ಟಪಟ್ಟು ರಾತ್ರಿಯಲ್ಲಿ ದುಡಿತಾರೆ. ಒಟ್ಟು ಪಾಲಿಗೆ ಏನು ಕಷ್ಟ ಇದೆ, ಕರೋನಾ ಬಂದವರಿಗೆ ಅವರಿಗೆ ಅನ್ನದಾನ ಕೊಡ್ತಾರೆ. ಇಂಥವರಿಗೆ ದೇವರು ಅವರಿಗೆ ದೀರ್ಘ ಆಯುಷ್ಯ ಆರೋಗ್ಯ ಕೊಡಲಿ.
ನಮ್ಮ ಜನರನ್ನು ಎಲ್ಲ ಸುಧಾರಿಸುವಂತ ಅವರಿಗೆ ಮನಸ್ಸಿನ ಪ್ರೀತಿಯನ್ನು ಕೊಡಲಿ, ನಮ್ಮ ದೇಶವನ್ನು ಕಾಪಾಡಲಿ. ಜೈ ಹಿಂದ್, ಜೈ ಭಾರತ್. 74ನೇ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಹೇಳ್ತಾ, ನಮಗೆ ಪ್ರಥಮ ಬಾರಿಗೆ 1947ರಲ್ಲಿ ಅಂದರೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡಿದ್ವಿ. ಅಂದರೆ ನಾವು ಅದಕ್ಕಿಂತ ಹಿಂದ್ಗಡೆ ನಮ್ಮ ಸ್ವಾತಂತ್ರ್ಯವನ್ನು ಪಡೆಯಲು ಅನೇಕ ಮಹನೀಯರು ಗಣ್ಯಮಾನ್ಯರು ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ ಹಲವಾರು ಯುದ್ಧ ಅಥವಾ ಏನೇ ಒಂದು ಅರ್ಪಣಾ ಮನೋಭಾವದಿಂದ ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದು ಯಾವುದೇ ಜಾತಿ ಧರ್ಮ ಭೇದ ಭಾವಗಳನ್ನು ನೋಡದೆ ತಮ್ಮಲ್ಲಿರುವಂಥ ಏಕ ಮನೋಭಾವನೆ, ಭಾರತಾಂಬೆ ದೇವಿ ನಮಗೆ ಅಂತ ಒಂದೇ ಒಂದು ಮನೋಭಾವನೆಯಿಂದ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ಪೀಳಿಗೆಗೆ ಮತ್ತು ಈ ಪೀಳಿಗೆ ಯಾವುದೇ ಭೇದ ಭಾವನ ನೋಡದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆಮೇಲೆ ಇಲ್ಲಿ ಕೆಲವೊಂದು ಕಡೆ ಈಗ ಹೇಳ್ತಿದ್ದಾರೆ ಮುಸ್ಲಿಮ್ರು ಅಂದರೆ ಹಾಗೆ ಹೀಗೆ ಅಂತ. ಆ ಭೇದ ಭಾವನೆ ಯಾರು ಇಟ್ಕೋಬಾರ್ದು. ಎಲ್ಲರಿಗೂ ಒಂದೇ ಒಂದು ದೇಶ, ಅದು ಎಲ್ಲರೂ ಒಂದೇ ಮನುಷ್ಯ ಜಾತಿ ತಾನು ಒಂದೇ ಅವಲಂಬ ಅಂತ ಹೇಳ್ಕೊಂಡು ಅದನ್ನು ಒಂದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ಕೊಳ್ತೀನಿ. ತಾಲೂಕು ಪಂಚಾಯತ್ ಸದಸ್ಯರು ಸಿದ್ದಿಕ್ ತಲಪಾಡಿ, ಸೋಷಿಯಲ್ ಅಚೀವ್ಮೆಂಟ್ ಫಾರಂದ ಸದಸ್ಯರು ಹುಸೇನ್, ನವಾಜ್ ಕೇಚಿ, ಶಫೀಕ್ ಅಬ್ಬಾಸ್, ಜಾಫರ್, ಸಂಶುದ್ದೀನ್, ಅಬೂಬಕರ್, ಫಾರೂಕ್ ಕೊಲಂಗೆರೆ ಕಾರ್ಯಕ್ರಮದ ಮುತಾಲಿಕಿಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಡು ಅತ್ಯುತ್ತಮ ಅಂಕ ಪಡೆಯಿನ ಫಲಾಹ್ ಶಾಲಾ ವಿದ್ಯಾರ್ಥಿ ಮೊಹಮ್ಮದ್ ಮುಕ್ತಾರ್ರೆನು ಈ ಹೊರತು ಮಾನಾದಿಗೆ ಮಲ್ತೇರು. 2019 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ಫಲಾಹ್ ಶಾಲೆಯ ಹೆಸರು ಗಳಿಸಿದಂತ ಮೊಹಮ್ಮದ್ ಮುಕ್ತಾರ್ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ನೀಡಿದ್ದೇವೆ. ನಮ್ಮ ಅಧ್ಯಕ್ಷರಾದ ಮೊಹಮ್ಮದ್ ಬಿಎಚ್ ತಂಡದ ಸದಸ್ಯರು, ಎಲ್ಲ ಸದಸ್ಯರು ಅಂಚನೆ ಸ್ವಾತಂತ್ರ್ಯೋತ್ಸವದ ಲೆಕ್ಕೋಡ್ ನಡಪಾಯಿನ ಪಂತಳಿ ಗೆಂದಿನಕ್ಲಿಗೆ ಇನ್ನಾಬ್ಲೆನ್ ಪಟ್ಟಿಯರು. ಶಬೀರ್ ತಲಪಾಡಿ ಎತ್ಕೊಂಡೇರು, ಇಸ್ಮಾಯಿಲ್ ಬಿಎಸ್ ಸಭೆ ಸ್ಥಾರಕೆ ಮಲ್ತೇರು, ಲತೀಫ್ ಎಸ್ಎ ಸೊಲ್ಮೆ ಸಂದಾಯರು.